ಸೊಲ್ಮೇಲು ನಮ್ಮ ಕುಡ್ಲ ತೊಡು ವಾರ್ತೆದೇವರ ಕರಾವಳಿಯಲ್ಲಿ ಧರ್ಮಾಧಾರದ ರಾಜಕೀಯ ಕಿರುಪುಣಿಗೆ ಮುಂಕದ ಬಲ್ಲು ಪಾಡೋಣ ಅಗತ್ಯ ಉಂಡು. ಈ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ದುಂಬು ನಡತಿನ ಧರ್ಮಾಧಾರದ ರಾಜಕೀಯ ಕೆರ್ನ ಕೇಸುలను ಪಟ್ಟಿ ಮಾಡ್ತದೆ. ಐತ ಬಗೆಟ್ ತನಿಖೆ ನಡಪಾಯರೆ ವಿಶೇಷ ತನಿಖಾ ಕೂಟ ಕಟ್ಟೋಡು ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ರಾಜ್ಯ ಸರ್ಕಾರವು ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯದ ದುಂಬುದ ಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಬಿ ರಮಣತ್ರೈ ಕುಡ್ಲಡು ಸುದ್ದಿಕೂಟುಡು ಪಾತಿರ್ದು ಕರಾವಳಿಡು ಧರ್ಮಾಧಾರದ ರಾಜಕೀಯ ಕೆರ್ಪುಣಿಗೆ ಮುಂಕುದ ಬಲ್ಲು ಪಾಡೋಣ ಅಗತ್ಯ ಉಂಡು. ಈ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲೆಡಿ ಈ ದುಂಬು ನಡತಿನ ಧರ್ಮಾಧಾರದ ರಾಜಕೀಯ ಕೆರ್ನ ಕೇಸುలను ಪಟ್ಟಿ ಮಾಡ್ತದೆ. ಐತ ಬಗೆಟ್ ತನಿಖೆ ನಡಪಾಯರೆ ವಿಶೇಷ ತನಿಖೆ ಕೂಟ ಕಟ್ಟೊಡು ಆ ರಾಜ್ಯ ಸರ್ಕಾರವು ಒತ್ತಾಯ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಡು ಈ ದುಂಬು ಎಸ್ಪಿ ಆದಿತ್ಯನ ಸುಬ್ರಹ್ಮಣ್ಯೇಶ್ವರ ರಾವ್ ನಂಚಿನ ಎಡ್ಡೆ ಪೊಲೀಸ್ ಅಧಿಕಾರಿನ ದುಂಬಾಳ್ತಿಡು ವಿಶೇಷ ತನಿಖಾ ಕೂಟ ಕಟ್ಟೊಡು ಕೇಸರಿನ ಪಿರ ತನಿಖೆ ನಡಪಾದು ಐತ ಪಿರವು ಏರಿತೆರಿந்து ನಾಡಪತ್ತಂಡ ದುಂಬಗ ಕರಾವಳಿಡು ಧರ್ಮಾಧಾರದ ರಾಜಕೀಯ ಕಿರ್ಪುಣಿಗೆ ಮುಂಕುದ ಬಲ್ಲು ಪಾಡಿರ ಸಾಧ್ಯ ಉಂಡು ರಮಣತ್ರೈ ಅಭಿಪ್ರಾಯ ತೆರಿಪಾದಿರ. ಬಿಜೆಪಿ ದಕ್ಲು ಅಕ್ಲಿನ ಆಡಳಿತದ ಪಗ ಒವ್ವೇ ಕೋಮು ಲಡಾಯಿ ಕೆರ್ನ ನಡತದ ಜೀಂದು ಪನೊಂದುಲ್ಲೇರು ಅಂಡ ಈ ದುಂಬು ಕಾಂಗ್ರೆಸ್ ಸರ್ಕಾರ ಉಪ್ಪುನಾಗ ಕೆರ್ನಾಕ್ಲಿ ಏರಿಂದು ಪನ್ಪನವು ಮುಖ್ಯ. ಎಂಚಿನ ಒವ್ವೇ ಕೇಸ್ಲೆಡು ಆರೋಪಿಲ ಏರ್ಲ ಕಾಂಗ್ರೆಸ್ ದಕ್ಲಿಜ್ಜಿ ಬಿಜೆಪಿ ಕಾರ್ಯಕರ್ತೆಯರು ಬೊಕ್ಕ ಎಸ್ಡಿಪಿಐ ದಕ್ಲು ಉಳ್ಳೇರು. ಇತ್ತೆಪ್ಪಿರ ಕಾಂಗ್ರೆಸ್ ಸರ್ಕಾರ ಬತ್ತ ನೀಡಿದವರ ಮತೀಯ ಸಂಘಟನೆ ದಕ್ಲು ಬೊಡ್ಚಾಂದಿನ ಸಂಗತಿಲೇನು ನಡಪಾಯರ ಪ್ರಯತ್ನ ಮಲ್ತೊಂದುಲ್ಲ. ಒಂದೇನು ಸರ್ಕಾರ ಗಂಭೀರವಾದ ಲೆಕ್ಕ ಉಗ್ದಿತು ನೋಡುವುದು ರಮಣತ್ರೈ ಪಂಡೇರು. ಹಿಂದೂಗಳು ಮುಸ್ಲಿಮರು ಸಾಕಷ್ಟು ಮಂದಿ ಹತ್ಯೆಗೊಳಗಾದಂಥದ್ದು ಇದೆ. ನಾನು ಒಂದು ಮಾತನ್ನ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಕ್ಕದ್ದು, ಇದು ಬಹಳ ಪ್ರಮುಖವಾದ ವಿಚಾರ. ಈ ಎಲ್ಲ ಹತ್ಯೆಗಳಲ್ಲಿ ಯಾವನೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಆರೋಪಪಟ್ಟಿರಲಿಲ್ಲ ಪೊಲೀಸ್ ಎಫ್ಐಆರ್ನಲ್ಲಿ. ಇದು ನಾನು ಭಾಳ ಸಾರಿ ಪತ್ರಿಕೆ ಸೀಮಿತವಾಗಿ ನಾನು ಇದನ್ನು ಪತ್ರಿಕೋಷ್ಠಿ ಕಟ್ತೀನಿ. ಇಷ್ಟು ಪ್ರಕರಣಗಳು ಹಿಂದೂಗಳು ಮುಸ್ಲಿಮರು ಅನೇಕ ಜನ ಹತ್ಯೆಗೊಳಗಾಗಿದ್ದಾರೆ. ಯಾರ ಒಬ್ಬ ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ನವನಿಲ್ಲ. ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಅಥವಾ ಇನ್ನೊಂದು ಧಾರ್ಮಿಕ ಸಂಘಟನೆ ಪಕ್ಷ ಸಂಘಟನೆ ಮಾಡ್ತಕ್ಕಂಥ STP ಇರ್ಬೋದು. ಬಹುಶಃ ಕಾಂಗ್ರೆಸ್ನವರು ಯಾರಿಲ್ಲ. ನಾವು ಅದನ್ನು ಕ್ಲಿಯರ್ ಆಗಿ ಹೇಳ್ತಕ್ಕಂಥ ಯಾರು ಇದ್ರೆ ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನು ಪ್ರಶ್ನೆ ಮಾಡಿಬಿಟ್ಟು ನಾನು ಉತ್ತರವನ್ನು ಕೊಡ್ತೇನೆ. ಈ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣಗಳು ಖಂಡಿತ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ, ಯಾವ ಪ್ರಕರಣ ಈ ಜಿಲ್ಲೆಯಲ್ಲಿ ಧರ್ಮಾಧಾರಿತವಾಗಿ ರಾಜ್ಯಕ್ಕೆ ಪ್ರೇರಿತವಾದಂಥ ಹತ್ಯೆಗಳು ಯಾವುದೆಲ್ಲ ಆಯಿತು ಅದನ್ನೆಲ್ಲ ಪಟ್ಟಿ ಮಾಡಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿ ತನಿಖೆ ಮಾಡಬೇಕು. ಪ್ರತಿಯೊಂದು ಅದಕ್ಕೆ ಒಂದು ಒಳ್ಳೆಯ ಹಿರಿಯ ಅಧಿಕಾರಿ ಒಬ್ಬನನ್ನು ಇವತ್ತು ಅನೇಕ ಜನ, ನಾನು ಉದಾಹರಣೆಗೆ ಹೇಳಬೇಕಂದ್ರೆ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ರಾವ್ ಅಂತ ಇದ್ದರು ನಮ್ಮ ಕಮಿಷನರ್ ಆಗಿ, ಅಂತಹ ಅಧಿಕಾರಿಯನ್ನು SP ಆಗಿದ್ದರು. ಅಂಥ ಅಧಿಕಾರಿಯನ್ನು ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಹಾಕಿ ಅದು ಪ್ರತಿಯೊಂದು ಪ್ರಕರಣದ ಹಿಂದೆ ಇರ್ತಕ್ಕಂಥ ಜನರನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು. ಈ ಪತ್ತೆ ಹಚ್ಚತಕ್ಕ ಕೆಲಸ ಮಾಡಿದ್ರೆ ನಮ್ಮಲ್ಲಿ ಧರ್ಮಾಧಾರಿತ ಹತ್ಯೆಗಳು, ಧರ್ಮಾಧಾರಿತ ರಾಜಕೀಯ ಹತ್ಯೆಗಳು ಅದು ಖಂಡಿತ ಪೊಲೀಸ್ ಸ್ಟಾಪ್ ಆಗುತ್ತೆ ಅನ್ನೋದು ನನ್ನ ಮನಸ್ಸು ಹೇಳ್ತದೆ. ಅಲಂಕಾರ ಮೂರ್ತಿದಾರರನ ಸಹಕಾರಿ ಸಂಘದ ಚಂದ್ರಶೇಖರ ಪೂಜಾರಿ ಪಂಪನಾರು ಸುದ್ದಿಕ್ಕಿಲಾಗಿದ್ದು ಜೀವದಿತೊನ್ನ ಸಂಗತಿ ಕಡಬ ತಾಲೂಕು ಕುದ್ಮಾರ್ ಗ್ರಾಮದ ಶಾಂತಿ ಮುಗ್ಗೆರಡು ನಡೆತದಂಡು. ಉದ್ಯಮಿ ಉರಿ ಸುದ್ದಿಕ್ಕಿಲಾಗಿದ್ದು ಜೀವದಿತೊನ್ನ ಸಂಗತಿ ಕಡಬ ತಾಲೂಕು ಕುದ್ಮಾರ್ ಗ್ರಾಮದ ಶಾಂತಿ ಮುಗ್ಗೆರಡು ನಡೆತದಂಡು. ಜೀವದಿತೊನ್ನಾರಿನ ಅಲಂಕಾರ ಮೂರ್ತಿದಾರರನ ಸೇವಾ ಸಹಕಾರಿ ಸಂಘದ ಚಂದ್ರಶೇಖರ ಪೂಜಾರಿಂದ ಗುರುತು ಮಲ್ತದಂಡು. ಅರೆಗೆ ಅಜಿಪ ವರ್ಷ ಪ್ರಾಯ ಆದಿತ್ತಂಡು. ಕಾರಣ ಸಂಕತ ಮಿತ್ತು ಉಂಟಾದು ಶರೀರಗೂ ಪುಗ್ಗೆ ಕಟ್ಟದು ಶಾಂತಿ ಮುಗ್ಗಿರಿ ಸಂಕೊಡ್ದು ಕುಮಾರದಾರ ಸುದ್ದಿಕ್ಕಿಲಾಗಿದ್ದು ಜೀವದ ತೊಂದರೆಂದು ಎಣ್ಣದಂಡು. ಜಾಗೆಡೆ ಭಾರಿ ಜನ ಸೇರಿದಿತ್ತೇರು. ಪುನಃ ಮಿತ್ತು ಒಯ್ತದನೆಂದು ತಿಳಿದು ಬೈದನು. ಜೀವದ ತುಣಿರ ಕಾರಣ ಎಂಚಿನ ಅಂದು ತಿಳಿದು ಬೈದಜಿ. ಬಂಟ್ವಾಳ ತಾಲೂಕು ಚಿನ್ನೆತೋಡಿ ಗ್ರಾಮದ ವಾಮದಪದವು ಕಡತಲ ಬೊಟ್ಟು ಕೋಡಿ ಬಾಕಿ ಮಾಡು ಗುರುವಾರ ರಾತ್ರಿ ಸುಧಾಕರ್ ಶೆಟ್ಟಿ ಪಂಪನಾರಿನ ಇಲ್ಲಾಗ ಸೂಪತ್ತನ ಸಂಗತಿ ನಡೆತದಂಡು. ಬಂಟ್ವಾಳ ತಾಲೂಕು ಚೆನ್ನೈತೋಡಿ ಗ್ರಾಮದ ವಾಮದಪದವು ಕಡತಲ ಬೊಟ್ಟು ಕೋಡಿ ಬಾಕಿ ಮಾರಡು ಸುಧಾಕರ್ ಶೆಟ್ಟಿ ಪನ್ಪುನಾರಿನ ಇಲ್ಲಗ್ ಸೂಪತ್ತದಂಡು. ಗುರುವಾರ ರಾತ್ರಿ 16:30 ಪೊರ್ತುಗು ಸೂಪತ್ತದು ಅಂದಾಜಿ 2 ಲಕ್ಷ ರೂಪಾಯಿದಾತು ನಷ್ಟ ಉಂಡಾತನೆಂದು ತಿಳಿದು ಬೈದಂಡು. ಇಲ್ಲಡು ನಿದ್ರಿಡಿತ್ತನಕ್ಲೆಗೆ ತುರ್ತು ಎಚ್ಚರಿಕೆ ಆಯ್ ನೀಡಿದವರ ಮಲ್ಲಮಟ್ಟದ ಅಪಾಯ ಬೊಕ್ಕ ನಷ್ಟ ತತ್ತದಂಡು. ಇಲ್ಲದ ಒಂಜಿ ಭಾಗ ಪೊತ್ತುದುಂಡು. ಊರ್ದಕ್ಲು ಸೇರಿದು ಸೂತೆಕ್ಕವನ ಕೆಲಸ ಮಲ್ತದು
ಮಲ್ಲ ಅಪಾಯನು ತಪ್ಪಾದಿರು. ಇಲ್ಲಲ್ದ ಅಡ್ಪಿಲಿಡು ಸೂಪತ್ತು ನಡೆದವರ ಅಲ್ಪ ದೀತನ ಕೊಟ್ಟಾಯಿ ಬೊಕ್ಕ ಬಿಲೆಬಾಳುನ ಮರದ ಸುತ್ತಲೂ ಇಡೀ ಪೂತುದು ಪೋತ ತಾಲೂಕುದ ಅಧಿಕಾರಿಲು ಇಲ್ಲಡೆ ಬತ್ತು ಸಂಗತಿ ಪಿಂದೊಂದೇರು. ಬಂಟ್ವಾಳ ತಾಲೂಕುದ ಬೆಂಜನಪದವು ಶ್ರೀ ಭದ್ರಕಾಳಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಕಾರ್ಯಲು ಪತ್ತನಾಯ್ದ ದಿನ ಗುರುವಾರ ಮುಗಿತಲಾಂಡು ಬುಧವಾರ ಬ್ರಹ್ಮಕಲಶ ನಡಪಾಯರು. ಬಂಟ್ವಾಳ ತಾಲೂಕುದ ಬೆಂಜನಪದವು ಶ್ರೀ ಭದ್ರಕಾಳಿ ದೇವಸ್ಥಾನದ ಪೀರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಕಾರ್ಯಲು ಮೇ 27-25 ಮುಟ್ಟ ನಡತೊಂದಿತ್ತು. ಬುಧವಾರ ಬ್ರಹ್ಮಕಲಶವು ಅಟ್ಟಣೆ ಆದಿತ್ತಂಡು. ಕ್ಷೇತ್ರದ ತಂತ್ರಿ ಲೋಕೇಶ ಶಾಂತಿಯರ್ನ ದುಂಬಾಳ್ತಿಡು ಕಾಂಡೆ ಗಣಪತಿ ಹೋಮ ನಡಪಾದ ಶ್ರೀ ಭದ್ರಕಾಳಿ ಅಮ್ಮಗ ಅಷ್ಟೋತ್ತರ ಶತ ಸೇರ್ದು ಕಲಶ ಮೈಪೆರೆ ಸುರುವಾದ ಅಕೇರಿಗೂ ಬ್ರಹ್ಮಕಲಶದ ಅಭಿಷೇಕ ಮಲ್ತಿರು. ಶ್ರೀ ಗಣಪತಿ ಬೊಕ್ಕ ಧರ್ಮಶಾಸ್ತ್ರ ದೇವರಿಗೆ ಬ್ರಹ್ಮಕಲಶ ನಡಪಾಯಿರು. ಅಣ್ಣಪ್ಪ ಪಂಜುರ್ಲಿ ಬೊಕ್ಕ ಜುಮಾದಿ ಬಂಟ ದೈವಲಿಗ ಕಲಶ ಮೈತಿರು. ಕಲ್ಕುಡ ಕಲ್ಲುಟ್ಟಿ ಮಂತ್ರ ಜಾವದೆ ಬೊಕ್ಕ ಗುಳಿಗ ದೈವಲಿನ ಸಾನ್ನಿಧ್ಯಡು ನವಕಲಶಾಭಿಷೇಕ ನಡಪಾದ ದೇವರಿಗೆ ಪ್ರಸನ್ನ ಪೂಜೆ ಬೊಕ್ಕ ದೈವಲಿಗ ತಂಬಿಲ ಕರಿತಿರು. ಊರು ಪರವೂರ ಭಕ್ತರು ಈ ಪುರ್ತುಡಿತದ್ದು ಶ್ರೀ ಭದ್ರಕಾಳಿ ಪರಿವಾರ ದೇವರು ಬೊಕ್ಕ ದೈವಲಿನ ಇಂಬು ನಟ್ಟುಂಡಿರು. ಮಧ್ಯಾಹ್ನ ಅನುಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಧರ್ಮದರ್ಶಿ ಬೊಕ್ಕ ಭದ್ರಕಾಳಿ ಸೇವಾ ಸಮಿತಿ ಗುರ್ಕಾರ್ಯರು ರಮೇಶ್ ಬೆಂಜನ ಪದವು, ಮರ್ಯಾದಿ ಗುರ್ಕಾರ್ಯರು ಈಶ್ವರ ಬೆಲ್ಚಡ ಬೆಂಜನ ಪದವು, ಒತ್ತು ಗುರ್ಕಾರ್ಯರು ಬೊಕ್ಕ ಗುಳಿಗನ ಪೂಜಾರಿ ಬಾಬು ಕೊಟ್ಟಾರಿ ವಳಚಿಲ್, ಪ್ರಧಾನ ಕಾರ್ಯಂತರ ಚಂದ್ರಶೇಖರ ಸುವರ್ಣ ಬಡಕ ಬಯಲ್ಪೀರ ಕಟ್ಟುನ ಸಮಿತಿ ಗುರ್ಕಾರ್ಯರು ಕೆಪಿ ಶೆಟ್ಟಿ ಮೊಡಂಗ ಅಪ್ಪುಗುತ್ತು, ಕಾರ್ಯಗುರ್ಕಾರ್ಯರು ಉಮೇಶ್ ಸಾಲಿಯನ್ ಬೆಂಜನ ಪದವು, ಪ್ರಧಾನ ಕಾರ್ಯಂತರ ಪ್ರವೀಣ್ ಬಾಬಾ, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಭುವನೇಶ್ ಪಚ್ಚಿನಡ್ಕ, ಮರ್ಯಾದಿ ಗುರ್ಕಾರ್ಯರು ಕಿಶೋರ್ ಕುಮಾರ್ ದಂಡಕೇರಿ, ಪ್ರಧಾನ ಕಾರ್ಯಂತರ ಜನಾರ್ದನ ಮುಂಜೆ ಬೊಕ್ಕ ಮಾತಾ ಸಮಿತಿಲಿನ ಮಾತಾ ಪದಾಧಿಕಾರಿಗಳು ಸದಸ್ಯರು, ಮಹಿಳಾ ವೇದಿಕೆ ಯುವ ವೇದಿಕೆ ಸದಸ್ಯರು ಪಾಲ್ಗೊಳ್ಳುತ್ತಿದ್ದರು. ಬಜರಂಗದಳ ಆರ್ಎಸ್ಎಸ್ ನಿಷೇಧಗೂ ಕೈಪಾಡಂಡ ಕಾಂಗ್ರೆಸ್ ಉಪ್ಪುಜಿ ಸಿದ್ದರಾಮಯ್ಯನ ರಾಜಕೀಯ ಮುಗಿಯುಣೊಂದು ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು. ನಿಷೇಧ ಬಗೆಟ್ ಮಂತ್ರಿ ಪ್ರಿಯಾಂಕ ಖರ್ಗೆನ ಪಾತ್ರೆಗೂ ಆರು ಏವ್ರ ತೋಜಾದ ಅಭಿಪ್ರಾಯ ತಿರಿಪಾದಿರು. ಲೋಕಸಭಾ ಸದಸ್ಯರು ಬೊಕ್ಕ ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಮಂತ್ರಿ ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ ನಿಷೇಧದ ಬಗೆಟ್ ಸ್ವರದೆತ್ತನಿக்கு ಸುದ್ದಿಗಾರರ ಪಾತಿರದು ಏವ್ರ ತೋಜಾದೇರು. ಆರ್ಎಸ್ಎಸ್ ಈ ದೇಶಡು ರಾಷ್ಟ್ರಭಕ್ತಿ ಕಲ್ಪಾದಂಡು ಈ ದೇಶ ನಡಪಾವನ ಪ್ರಧಾನಮಂತ್ರಿ ಆರ್ಎಸ್ಎಸ್ ಸ್ವಯಂ ಸೇವಕರು, ಕೇಂದ್ರದ ಮಂತ್ರಿಗಳು ಎಂಕಲು ಮಾತ ಆರ್ಎಸ್ಎಸ್ ಸ್ವಯಂ ಸೇವಕರು, ನೆಹರು ಇಂದಿರಾ ಗಾಂಧಿ ಮಾತಿರ್ಲ ನಿಷೇಧವು ಕೈಪಾಡ್ದು ಪೊತ್ತ ಹೊಂದಿರು. ನರಸಿಂಹರಾವ್ ಸರ್ಕಾರ ಬೊಕ್ಕ ಏಪ ಮಾತ ಕಾಂಗ್ರೆಸ್ ಸರ್ಕಾರ ಐತಂಡ ಅಪಗ ಮಾತ ಇಂಚಾತಂಡು. ಬಜರಂಗದಳ ಆರ್ಎಸ್ಎಸ್ ನಿಷೇಧವು ಕೈಪಾಡಂಡ ಕಾಂಗ್ರೆಸ್ ಉಪ್ಪುಜಿ ಸಿದ್ದರಾಮಯ್ಯನ ರಾಜಕೀಯ ಮುಗಿಯುಣೊಂದು ನಳಿನ್ ಕುಮಾರ್ ಕಟೀಲ್ ಏವ್ರ ತೋಜಾಯರು. ಸಿದ್ದರಾಮಯ್ಯ ಬೊಕ್ಕ ಪ್ರಿಯಾಂಕ ಖರ್ಗೆಗೆ ತಾಕತ್ ಇತ್ತಂಡ ಅಕ್ಲು ಸುರುಕು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪಾಡ್ನಕ್ಲೇನು ಬಂಧನ ಮಲ್ಪಾಡು. ನಿಕ್ಲಿನ ಮೆರವಣಿಗೆ ವಿಜಯೋತ್ಸವ ಸಭೆಕ್ಲೆಡೆ ಪಾಕಿಸ್ತಾನ ಪರ ಘೋಷಣೆ ಬೈದಂಡು. ಪ್ರಿಯಾಂಕ ಖರ್ಗೆ ಬಾಯಿಗೆ ಪತ್ತು ಉಪ್ಪಾಡು. ನಾಲಾಯಿ ಪತ್ರದು ಇದು ಪಾತೆರಡು. ಬಜರಂಗದಳ ಆರ್ಎಸ್ಎಸ್ ನಿಷೇಧ ಮಲ್ಪೆರೆ ನಿಕ್ಲಿಗೆ ಹಕ್ಕಿಜ್ಜಿ PFIನ ಎಂಕ್ಲು ನಿಷೇಧ ಮಲ್ತದ ಮುಕ್ಲು ಎಂಚಿನ ನಿಷೇಧ ಮಲ್ಪುನು ಪಂಡದು ಆರ ಪ್ರಶ್ನೆ ಪಾಡಿಯರು. ಆರ್ಎಸ್ಎಸ್ ರಾಷ್ಟ್ರಭಕ್ತಿ ಸಂಕೇತ ಅಂದು ಕಾಂಗ್ರೆಸ್ ಡೇ ಪಂತೇರು. ವಿಧಾನಸೌಧಡು ಡಿಕೆಶೇರಿ ಪ್ರಾರ್ಥನೆ ಪಂತೇರು. ಆ ಪ್ರಾರ್ಥನೆಡು ಎಂಚಿನ ಉಂಡೊಂದು ಡಿಕೆಶೇರಿಡಕ್ಕೇನಾಡು ಮುಕ್ಲಿನ ಮಂತ್ರಿ ಮಂಡಲದ ಓದಾಂಟುಡೆ ಕಾಂಗ್ರೆಸ್ ಪಾಲಾಪಣೊಂದು ನಳಿನ್ ಕುಮಾರ್ ಕಟೀಲ್ ಪಂಡೇರು. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವ್ರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು.
ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಹೇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹೇರಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರು ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತ ಆಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವುದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕಾಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ಬಂಟ್ವಾಳ ಪುರಸಭಾ ಸುತ್ತದ ನೀಡಿದ ಬಿಲ್ ತಿರುಗಿ ಬೊಕ್ಕ ಬೇತೆ ಕಾಸು ಕಟ್ಟನ ಪುಡ್ತುಡು 2,000 ರೂಪಾಯಿ ನೋಟು ದೆತನನ್ನ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ನ ಮಿತ್ತು ಏವ್ರ ತೋಜೈನ ಸಂಗತಿ ನಡೆತದಂಡೆ. ತೆರಿಗೆ ಕಟ್ಟುನ ಪೊರ್ತುಡು 2,000 ರೂಪಾಯಿ ನೋಟು ದೆತನನ್ನ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ನ ಮಿತ್ತು ಏವ್ರ ತೋಜೈನ ಸಂಗತಿ ಬಂಟ್ವಾಳ ನಡೆತದಂಡೆ. ಬಂಟ್ವಾಳ ಪುರಸಭಾ ಸುತ್ತದ ನೀಡಿದ ಬಿಲ್ ತೆರಿಗೆ ಬೊಕ್ಕ ಬೇತೆ ಕಾಸು ಕಟ್ಟುನಿಕ ಆಫೀಸ್ ಡೇ ಕಾರ್ಯ ಮಲ್ತೊಂದುಪುನ ಖಾಸಗಿ ಬ್ಯಾಂಕ್ ಕೌಂಟರ್ಡ್ ಪುರಸಭಾ ಸುತ್ತದ ಜನಕ್ಲೆಡ್ದು 2,000 ರೂಪಾಯಿ ನೋಟು ದೆತೊಂದು ಜೇರಿಂದು ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ಬಿ ದೇವದಾಸ್ ಶೆಟ್ಟಿ ಏವ್ರ ತೋಜಾದು ಬ್ಯಾಂಕ್ ಮ್ಯಾನೇಜರ್ನ ತಡಿತು ನೀಡಿದ ಬೊಕ್ಕ ನೋಟು ದೆತೊನೀರು 2,000 ರೂಪಾಯಿ ನೋಟು 11 ಬೈದ್ನ ಪಾಕಜನತ ಕಾಸು ದೆತೊನಂದೆ ಪಿರ ಕಡಪುಡ್ದೇರು. ದೇವದಾಸ್ ಶೆಟ್ಟಿ ತೆರಿಗೆ ಕಟ್ಟೆರ ಬಣ್ಣಗ ನೋಟು ದೆತನಂದೆ ಉಪ್ಪುನ ಅಕ್ಲಿನ ನೀತಿಗೆ ಏವ್ರ ತೋಜಾಯರು. ಐದು ಬೊಕ್ಕ ಬ್ಯಾಂಕ್ ಮ್ಯಾನೇಜರ್ನ ಲೆಪುಡಾಂಡು ಮೇಲಾಧಿಕಾರಿಲೆರಡ ಈ ಬಗೆಟ್ ವಿಚಾರಿಪುನಾಗ ನೋಟು ದೆತೊನೆರ ಸೂಚನೆ ಕೊರಿಯರು. ಐದು ಬೊಕ್ಕ ಸಾರ್ವಜನಿಕರಿಡ್ದು 2,000 ರೂಪಾಯಿ ನೋಟುನು ದೆತೊಂಡು. ಗೂಯಲ್ಗೆ ಬೂರ್ನ ಕಂಜಿನ ಊರ್ದಕ್ಲು ಅಗ್ನಿಶಾಮಕ ದಳತಕ್ಲು ಮಾತ ಒಟ್ಟು ಸೇರ್ದು ಬಚಾವ್ ಮಲ್ತಿನ ಸಂಗತಿ ಒಡಿಪು ಜಿಲ್ಲೆ ಅಲೆವೂರು ರಾಮಾಪುರಟು ನಡೆತದಂಡು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗೆಟ್ ಭಾರಿ ಮೆಚ್ಚುಗೆ ತೋಜಿದ ಬೈದೆ. ಒಡಿಪು ಜಿಲ್ಲೆದ ಅಲೆವೂರು ರಾಮಪುರ ಪನ್ಪುನವಳು ಇಲ್ಲಿ ಒಂಜಿತ ಗೂಯಲ್ಗೆ ಇಲ್ಲಿಯ ಕಂಜಿ ಬೂರ್ದು ಬಚಾವ್ ಮಲ್ಪೆರೆ ಅರೆದೊಂದಿತ್ತಂಡು. ಕಂಜಿ ಗೂಯಲ್ಗೆ ಬೂರ್ದನ ಗೊತ್ತಾದು ಇಲ್ಲದಕ್ಲು ತುರ್ತುಡು ಆಪದ್ ಬಾಂಧವ್ಯ ಆದುಪ್ಪನ ಅಶೋಕ್ ಶೆಟ್ಟಿ ದೆಂದೂರು ಕಟ್ಟೆ ಬೊಕ್ಕ ಸುತ್ತಮುತ್ತದಕ್ಲಿಗೆ ಮಾಹಿತಿ ಕೊಡ್ತೀರಿ. ಸಂಗತಿ ಮಾತೆರೆಗ್ಲ ಗೊತ್ತಾದು ಒಟ್ಟು ಸೇರ್ದೇರು ಅಗ್ನಿಶಾಮಕ ದಳತಕ್ಲಿಗ್ಲ ಮಾಹಿತಿ ಪೋದು ಅಕುಲ್ಲ ಬೈದೇರು. ಇಂಚ ಮಾತೆರ್ಲ ಸೇರ್ದು ಬಾಯಿ ಬರನ್ನ ಪಶು ಅದಪ್ಪನ ಕಂಜಿನ ಬಚಾವ್ ಮಲ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆಗೆ ಸಂದದುಂಡು. RSS ಬೊಕ್ಕ ಬಜರಂಗ ದಳನು ನಿಷೇಧ ಮಲ್ಪುವ ಅಂದು ಮಂತ್ರಿ ಪ್ರಿಯಾಂಕ್ ಖರ್ಗೆ ಪಂಡಿನ ಪಾತಿರುಗು ಪುತ್ತೂರು ಅಭಿಪ್ರಾಯ ತಿರುಪೈನ ಅರುಣ್ ಕುಮಾರ್ ಪುತ್ತಿಲ ತಾಕತ್ತಿತ್ತಂಡ RSS ಬಜರಂಗ ದಳ ಸಂಘಟನೆಯಲ್ಲಿ ನಿಷೇಧ ಮಲ್ತು ತೂಲೆ ಐತ ಪರಿಣಾಮ ಎಂಚಿನ ಅಂದು ಎಂಕ್ಲು ತೋಜಾವ ಅಂದು ಸವಾಲು ಪಾಡ್ದೇರು. RSS ಬೊಕ್ಕ ಬಜರಂಗ ದಳನು ನಿಷೇಧ ಮಲ್ಪುವ ಕರ್ನಾಟಕಡು ಉಪ್ಪುನಕ್ಲ ಮುಲ್ಪ ಉಪ್ಪೊಲಿ ಇಜ್ಜಿನ ಪಾಕಿಸ್ತಾನಗ ಪೋವುಲಿಂದು
ಮಂತ್ರಿ ಪ್ರಿಯಾಂಕ ಖರ್ಗೆ ಪಂಡಿನ ಪಾತ್ರಗೂ ಪುತ್ತೂರು ಅಭಿಪ್ರಾಯ ತೆರಿಪೈನ ಪುತ್ತೂರು ಪಕ್ಷದಂತೆ ಓಟು ಗುಂತಿತ್ತಿನ ಅರುಣ್ ಕುಮಾರ್ ಪುತ್ತಿಲ ತಾಕತ್ತಿತ್ತಿನ RSS ಬಜರಂಗದಳ ಸಂಘಟನೆಯನ್ನು ನಿಷೇಧ ಮಂತುಲೆ ಐತ ಪರಿಣಾಮ ಎಂಚಿನ ಅಂದು ಎಂಕ್ರು ತೋಜಾವ ಅಂದು ಸವಾಲ್ ಪಾಡೀರು. ಪ್ರಿಯಾಂಕ ಖರ್ಗೆನ ಪಾತ್ರಗೂ ವಿರೋಧ ಮಲ್ಪುವ ಇಂಚಿನ ಕೆಪ್ಪುಗುಪ್ಪದ ಪಾತ್ರ ಪಂಪನ ಬುಡ್ದು ಕಾಂಗ್ರೆಸ್ ಆಶ್ವಾಸನೆ ಕೊರ್ನ ಗ್ಯಾರಂಟಿ ನಡಪಾದ ಕೊರಡು ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಲ್ಪೆರ ಪೋಪನ ಬುಡ್ಚಿ ಮಾಣಿಡು ಹಿಂದೂ ಕಾರ್ಯಕರ್ತರಿಗೆ ಪೆಟ್ಟುಪಾಡಿನ ಬುಕ್ಕ ಸುಳ್ಳ್ಯಾಡು ನಡತಿನ ಸಂಗತಿಲೆಗೆ ವಿರೋಧ ತೋಜಾವಾಂದು ಅರುಣ್ ಕುಮಾರ್ ಪುತ್ತಿಲ ಪಂಡೇರು. ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಜರಂಗದಳ ಸಂಘಟನೆಯನ್ನು ನಾವು ನಿಷೇಧ ಮಾಡ್ತೇವೆ. ಕರ್ನಾಟಕದಲ್ಲಿ ನಮ್ಮ ಜೊತೆಗೆ ಇರುವವರು ಇರ್ಬೋದು, ಇಲ್ಲಾಂದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಇದನ್ನು ಇಡೀ ಹಿಂದೂ ಸಮಾಜ ಖಂಡಿಸುತ್ತೆ. ಮತ್ತು ಹೇಳಿಕೆಯನ್ನು ಕೊಡತಕ್ಕಂತಹ ವಿದ್ಯಮಾನಗಳು ಗೊಂದಲಗಳ ಗೂಡನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ವಿವಿಧ ರೀತಿಯ ಬೆಳವಣಿಗೆಗಳನ್ನು ಬಿಟ್ಟು ತಾಕತ್ತಿದ್ರೆ ಅವರು ರಾಷ್ಟ್ರೀಯ ಸಂಘಟನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಜರಂಗ ದಳವನ್ನು ನಿಷೇಧ ಮಾಡಬೇಕು. ಅದರ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನು ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜ ಶಕ್ತಿ ಪ್ರದರ್ಶನದ ಮುಖಾಂತರ ತೋರಿಸುತ್ತೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸರ್ಕಾರ ಬಂದ ನಂತರದ ದಿವಸಗಳಲ್ಲಿ ಅಮಾಯಕ ಕಾರ್ಯಕರ್ತರ ಮೇಲೆ ನಿರಂತರವಾಗಿರ್ತಕ್ಕಂಥ ಹಲ್ಲೆಗಳು, ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಪೊಲೀಸ್ ಇಲಾಖೆಯ ಮುಖಾಂತರ ಒತ್ತಡವನ್ನು ತಂದು ಹೇಳಿಕೆಗಳನ್ನು ತಿದ್ದತಕ್ಕಂಥ ಮತ್ತು ಸರ್ಕಾರದ ಪರವಾಗಿ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಒತ್ತಡವನ್ನು ತರತಕ್ಕಂಥ ಕೆಲಸ ಕಾರ್ಯವನ್ನು ಕೂಡ ಇಲಾಖೆ ಇವತ್ತು ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ನಿನ್ನೆ ಮಾಣಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕರ್ತನ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ, ಸುಳ್ಯ ಭಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಸಂದರ್ಭದಲ್ಲಿಯೂ ಕೂಡ ಇಲಾಖೆ ತಮ್ಮ ಕರ್ತವ್ಯವನ್ನು ಪಾಲಿಸದೆ ಒಂದಷ್ಟು ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವಂಥದ್ದನ್ನು ಇಡೀ ಹಿಂದೂ ಸಮಾಜ ಖಂಡಿಸುತ್ತೆ. ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳನ್ನು ನಡೆಸುವಂಥ ಪ್ರವೃತ್ತಿಯನ್ನು ಮುಂದುವರಿಸಿದರೆ ಮುಂದೆ ನಡೆಯತಕ್ಕಂಥ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಇಲಾಖೆಯ ಅಧಿಕಾರಿಗಳೇ ಹೊಣೆಗಾರರಾಗ್ತಾರೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ, ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಘೋಷಿಸತಕ್ಕಂಥ ಗ್ಯಾರಂಟಿ ಕಾರ್ಡಿನಲ್ಲಿ ಯಾವುದೆಲ್ಲ ವಿಚಾರವನ್ನು ಮಾಡಿದಾರ ಅದನ್ನು ಕಾರ್ಯಗತಗೊಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಹೊರತು ಹಿಂದೂ ಸಮಾಜದ ಶಕ್ತಿಯನ್ನು, ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷಿಸತಕ್ಕಂಥ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಮಿತ್ತು ಬೋಡ್ಚಾಂದಿನ ಬರೆದು ಪಾಡ್ನೇನೆ ಬೆರಿಸಾಯದಕ್ಲು ಪೋದು ಪ್ರಶ್ನೆ ಮಲ್ತದಿರು ಒಂದೆಡೆ ಒವ್ವೇ ತಪ್ಪಿಜ್ಜಿ ಸಂಶಯ ಬನ್ನಗ ಕೇನಿಯರ ಜವನನ ಕೈತಲ್ಪೋದು ಪ್ರಶ್ನೆ ಮಲ್ತನಂತೆ ತಪ್ಪು ದಾನೆಂದು ಪುತ್ತೂರದ ಶಾಸಕರು ಅಶೋಕ್ ಕುಮಾರ್ ರೈ ಕೇಂದೇರು. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಸುದ್ದಿ ಮಾಧ್ಯಮದ ಕಡಪಾತಿರ್ದು ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಮಿತ್ತು ಬೋಡ್ಚಾಂದ್ನ ಬರೆದು ಪಾಡ್ನೇನೆ ಬೆರಿಸಾಯದಕ್ಲು ಪೋದು ಪ್ರಶ್ನೆ ಮಲ್ತದಿರು ಒಂದಿಟ್ಟು ಒವ್ವೇ ತಪ್ಪಿಜ್ಜಿ ಸಂಶಯ ಬನ್ನಗ ಕೇನ್ಯರ ಜವನನ ಕೈತಲ್ಪೋದು ಪ್ರಶ್ನೆ ಮಲ್ತನೆಟ್ಟು ತಪ್ಪುದಾನೆ ಎಂದು ಕೇಂದಿರು. ಪುತ್ತೂರುಡು ಬ್ಯಾನರ್ ವಿಚಾರಗೂ ಸಂಬಂಧ ಪಾಪದ ಹಿಂದೂ ಜವನರ ಮಿತ್ತು ದೌರ್ಜನ್ಯ ನಡೆಸದಿತ್ತು ಬಿಜೆಪಿ ದಕ್ಲೆ ಪೊಲೀಸರಿಗೆ ಒತ್ತಡ ಪಾಡ್ದು ಜವನರಿಗೆ ಪೆಟ್ಟು ಪಾಡ್ಪಾದಿರೆಂದು ಮಾತೆರೆಗಳ ಗೊತ್ತು. ಈ ವಿಚಾರವಾದ ಒತ್ತಡ ಪಾಡ್ನಕಿನ ದಾಖಲೆ ಬಿಡುಗಡೆ ಮಲ್ಪುವೆ ಎಂದು ಪಡೆದಿತ್ತೆ. ಅಧಿಕೃತವಾದ ದಾಖಲೆ ತಿಕ್ಕಂಡು ಅಗತ್ಯ ಪೂರ್ಣ ಸಮಾಜದ ದುಂಬುದೀಪೆ ಅವೇ ವಿಚಾರಗೂ ಎಂಕ್ ವಿರೋಧವಾದ ಬೋಡ್ಚಾಂದಿನೇನು ಸುಳ್ಳಿದ ಜವನೆ ಬರೆದು ಪಾಡ್ದಿತ್ತೆ. ತಾನು ತಪ್ಪು ಮಲ್ತನ ಪನಡು ಐನು ತಿದ್ದುನ ಪ್ರಯತ್ನ ಮಲ್ಪೆ ಅವು ಬುಡ್ದು ಎನ್ನ ಅಪ್ಪೆಮ್ಮನ ಬಗೆಟ್ ಬರೆದು ಪಾಡ್ದಂಡು ಐನು ಎನ್ನ ಅಭಿಮಾನಿಲು ಪೋದು ಪ್ರಶ್ನೆ ಮಲ್ತದೇರು ಸಮಾಜಡು ಇಂಚಿನ ಪ್ರಶ್ನೆ ಮಲ್ಪನ ವಿಚಾರ ಅವಡು ಆಂಡ ಅಕ್ಲುಪೋದು ವಿಚಾರಿತ್ ನಾವು ಎನ್ನ ಗುಮ್ಮನಗು ಬೈದು ಜೀಂದು ಅಶೋಕ್ ಕುಮಾರ್ ರೈ ಪಂಡೇರು. ಪೊಲೀಸು ಹೊಡೆದದ್ದು ಕೆಲಸ ಅದು ಮುಗ್ದದ್ದು, ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಪುತ್ತೂರು ಜನರಿಗೆ ಎಲ್ರಿಗೂ ಗೊತ್ತು. ನಮ್ಮ ಪ್ರೆಸ್ ಮಾಡುವ ಮುಖಾಂತರ ಅದು BJP ಅವರು ಮಾಡಿದ್ದಾರೆ ಅಂತ ಎಲ್ಲ ವಿಚಾರಗಳು ಯಾರಿಗೆ ಅಮಾಯಕರಿಗೆ ಯಾರು ಪಾಪ ಅನ್ಯಾಯವಾಗಿ ಏಟು ತಿಂದಿದ್ದಾರೆ ಅವರಿಗೂ ಕೂಡ ಗೊತ್ತು. ನಾನು ಆ ವಿಚಾರವನ್ನು ಅದು ಅಧಿಕೃತವಾಗಿ ಪಡೆದುಕೊಳ್ಳುವಂಥ ವಿಚಾರವನ್ನು ನಾನು ಕೇಳಿದ್ದೇನೆ. ಅದು ಬಂದ ಕೂಡಲೇ ನಿಮಗೆ ಅಗತ್ಯ ಇದ್ದರೆ ಕೊಡ್ತೇನೆ. ಸುಳ್ಯದಲ್ಲಿ ಗಲಾಟೆ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ನೋಡಿ, ಯಾರೂ ಆಗಲಿ ಇನ್ನೊಬ್ಬನ ತಂದೆ ತಾಯಿಗೆ ಬೈಯುವಂಥ ಹಕ್ಕು ಯಾರಿಗಿಲ್ಲ. ನಿಮ್ಮ ತಂದೆ ತಾಯಿಗೆ ಬೈಬಿಟ್ರೆ ನೀವೇನು ಹೇಳ್ತೀರಿ? ಸುಮ್ಮನೆ ಇಡ್ತೀರಾ?
ನೀವೇನೂ ತಪ್ಪು ಮಾಡಿಲ್ಲ. ನಾನು ಏನು ತಪ್ಪು ಮಾಡಿದ್ದೇನೆ? ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ನಾ? ಯಾರಿಗಾದ್ರೂ ತೊಂದರೆ ಮಾಡಿದ್ನಾ? ನನ್ನ ಅಪ್ಪ ಅಮ್ಮನಿಗೆ ಬೈಲಿಕ್ಕೆ ಯಾರಿಗೆ ಹಕ್ಕಿದೆ? ನನಗೆ ಬೈಲಿ, ನಾನು ತಪ್ಪು ಮಾಡಿದರೆ ನಾನು ತಿದ್ದುವಂಥ ಕೆಲಸ ಮಾಡ್ತೀನಿ. ನಿಮ್ಮ ತಪ್ಪ ಅಮ್ಮನಿಗೆ ನೀವು ಸುಮ್ಮನೆ ಬೈದರೆ ನೀವು ಬಿಡೋದಿಲ್ಲ. ನಾನು ಏನು ಮಾಡಲಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಯಾರೋ ಹೋಗಿ ಅದನ್ನು ಕೇಳುವಂಥ ಪ್ರಶ್ನೆ ಆಗಿದೆ. ಸಮಾಜದಲ್ಲಿ ಇಂಥ ಕೇಳುವಂಥ ವಿಚಾರಗಳು ಆಗಬೇಕು, ಪ್ರಶ್ನೆ ಮಾಡುವಂಥ ವಿಚಾರ. ನೀವು ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ಪ್ರಶ್ನೆ ಮಾಡುವಂಥ ವಿಚಾರ ಅನ್ಯಾಯವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು. ನಾನು ಇಷ್ಟವರೆಗೆ ಗೊತ್ತಿದ್ದು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಆದರೆ ನನ್ನ ತಂದೆ ತಾಯಿಗೆ ಬೈಯುವಂಥ ವಿಚಾರ ಆಗಿದೆ. ನಮ್ಮ ಅಭಿಮಾನಿಗಳು ಹೋಗಿ ಕೇಳಿದ್ದಾರೆ ಅಷ್ಟೇ ಆಗಿರುವಂಥ. ನನ್ನ ಗಮನಕ್ಕೆ ಬಂದಿರೋದು ಆನಂತರ, ನನಗೆ ಗೊತ್ತಿದ್ದು ಏನಾಗಲಿಲ್ಲ. ಅನ್ಯಾಯ ಅಧರ್ಮವನ್ನು ದೆತ್ತು ಪಾಡಿರೆ ಅಪ್ಪೆ ಬೇತೆ ಬೇತೆ ರೂಪುಡು ಅವತಾರ ತಾಳ್ದೀರು. ಇಡೀ ಲೋಕಗೂ ಅರಣ ಮಾತೃ ಹೃದಯದ ಆಶೀರ್ವಾದ ಉಪ್ಪಡಂದು ಶ್ರೀರಾಮಕೃಷ್ಣ ತಪೋವನ ಪೊಳಲಿದ ಶ್ರೀ ಚೈತನ್ಯಾನಂದ ಸ್ವಾಮೀಜಿ ಪಂತೇರು. ಬೆಂಜನಪದವು ಶ್ರೀ ಭದ್ರಕಾಳಿ ದೇವಸ್ಥಾನದ ಧಾರ್ಮಿಕ ಸಭೆಟಾರ್ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಬೆಂಜನಪದದ ಶ್ರೀ ಭದ್ರಕಾಳಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೊಡು ಧಾರ್ಮಿಕ ಸಭೆ ಆಚರಣೆ ಮಂತಿದ್ದರು. ಎದುಕೊನ್ನ ಸಮಿತಿ ಸಂಚಾಲಕರು ಡಾಕ್ಟರ್ ಸತೀಶ್ ಕುಮಾರ್ ಮಾತಿರನ್ನು ಎದುಕೊಂಡರು. ಶ್ರೀರಾಮಕೃಷ್ಣ ತಪೋವನ ಪೊಳಲಿದ ಶ್ರೀ ಚೈತನ್ಯಾನಂದ ಸ್ವಾಮೀಜಿ ಧಾರ್ಮಿಕ ಸಭೆ ಉದಿಪನ ಮಂತಿರು. ಸ್ವಾಮೀಜಿರ ಆಶೀರ್ವಚನ ಕೊರ್ದು ಪ್ರಕೃತಿ ಬೊಕ್ಕ ಪುರುಷೆ ಒಂಜಿ ಪಾವಲಿದ ರಡ್ಡು ಮೋಣಿಲು ಉಚ್ಚು ಪರತುಜಿಂಡ ಪುರುಷೆ ಪರತನ ಪ್ರಕೃತಿ ಅನ್ಯಾಯ ಅಧರ್ಮವನ್ನು ದೆತ್ತು ಪಾಡಿರೆ ಅಪ್ಪೆ ಬೇತೆ ಬೇತೆ ರೂಪಡು ಅವತಾರ ತಾಳ್ದಿರು. ಇಡೀ ಲೋಕಗೂ ಅರಣ ಮಾತೃ ಹೃದಯದ ಆಶೀರ್ವಾದ ಉಪ್ಪಡಂದು ಪಂಡಿರು. ಆ ದೇವಿನ ವರ್ಮ ರೂಪಡು ತೂದು ಪ್ರತಿನಿತ್ಯ ಪೂಜೆ ಮಲ್ಪುವ ಕಡೆತ ದಿನ ವಿಜಯದಶಮಿ ದಾನಿ ಅನ್ನ ವೈಭವನು ನಮ್ಮ ಆಚರಣೆ ಮಲ್ಪುವ ಖಾಲಿ ಮೂರ್ತಿಡ್ ಮಲ್ಪುನ್ಯತ್ತು ಜೀವಂತమైన ಆ ಅಪ್ಪೆನ ಕಳ್ಳ ಅವೇ ಶಕ್ತಿನೂ ನಮ್ಮ ತೂಡು. ಅವಾಗ ನಮ್ಮ ಹಿಂದೂ ಸಮಾಜಡು ಮಸ್ತ್ ಬದಲಾವಣೆ ಆಪನು ಟ್ರಾನ್ಸ್ಫಾರ್ಮೇಷನ್ ಎಂದು ಪನ್ಪೇರತ್ತೆ ಅಂಚ ಬದಲಾವಣೆ ಅವಡು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ದಯಾನಂದ ಕತ್ತಲ್ ಸರ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ಅತ್ತನ ಮಿತ್ರದ ಗಿಡಿಯ ಅತ್ತನ ಎದುರದ ಮರಿಯ ಬತ್ತಂಡ ಆತನೇಟ ಸರಸ್ವತಿ ಆದಿತ್ತಿನ ಆತನೇಟ ಲಕ್ಷ್ಮಿ ಆದಿತ್ತಿನ ಆ ಪೆರಡೆ ಭದ್ರಕಾಳಿ ಆಪುಂಡು ತನ್ನ ರೆಕ್ಕೆಯನ್ನು ಬುಡುಪುಂಡು ತನ್ನ ಕೊಕ್ಕುನು ದಿರ್ತು ಬತ್ತುಂಡು ಎನ್ನ ಕಿನ್ನಿಲೆಗೆ ತೊಂದರೆ ಮಲ್ಪನ ನಿನ್ನನ್ನು ಕೊಡತ್ತಿ ಕೆರ್ಪೆ ಪಣಪುನ ಬರೆಮುಟ್ಟು ಭದ್ರಕಾಳಿ ಆದ ಆ ಪೆರಡೆ ಲಕ್ಕದುಂತುಂಡು ಬಂದುಳೆ ದಾಯ ಪಣಪೆಂದು ಕೇಂಡ ಇನಿತ ದಿನ ನಮ್ಮ ಜೋಕುಲ್ನ ಬಗೆಟ್ಟು ಅತ್ತುಂಡ ನಮ್ಮ ದೇಶದ ಬಗೆಟ್ಟು ನಮ್ಮ ಸಂಸ್ಕೃತಿ ಸಂಸ್ಕಾರದ ಬಗೆಟ್ಟು ಏರಾಣ್ಲ ಭದ್ರಕಾಳಿ ಆಪನ ಪರಿಸ್ಥಿತಿ ತೂಪನ. ಕಿಶೋರ್ ಕುಮಾರ್ ದಂಡಕೇರಿ ಗುರುಕಾರ್ಮೇಡು ಸಾಧಕರಿಗೆ ಬೊಕ್ಕ ದೇವಸ್ಥಾನಗಾದ ಬೆಂದು ನಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಮಾದುಕೋಡಿ ಕ್ಷೇತ್ರದ ವಿಜಯಕುಮಾರ್ ಸುವರ್ಣ ಪೊಳಲಿ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಂಟ್ವಾಳದ ಸುಧಾಕರ ಆಚಾರ್ಯ ದುಂಬುದ ಮುಖ್ಯ ಉಪಾಧ್ಯಾಯರು ಜಯರಾಮ್ ಶೆಟ್ಟಿ ಕೊಡಂಗೆ ಅತ್ತವರದ PWD ಕಂತ್ರಾಟದಾರ ಕೇಶವ ಬಾಲಾಜಿ ಉದ್ಯಮಿ ಪ್ರಶಾಂತ್ ಭಟ್ ಬಿಸಿರೋಡು ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಗುರುಕಾರ್ಯರು ಕಿರಣ್ ಜೋಗಿ ಮಳಲಿ ಮಟ್ಟಿ ಜೋಗಿ ಮಠದ ಗುರುಕಾರ್ಯರ್ ಗಂಗಾಧರ ಜೋಗಿ ಬಜರಂಗದಳ ಪುತ್ತೂರದ ಭರತ್ ಕುಂಡೇಲ್ ಪೊಳಲಿ ಸಹಕಾರ ಸೇವಾ ಸಂಘದ ವೆಂಕಟೇಶ ನಾವಡ ಪೊಳಲಿ ಟಿವಿ ಕಲಾವಿದರು ಚೈತ್ರ ರೈ ಭದ್ರಕಾಳಿ ದೇವಸ್ಥಾನ ಪುನರ್ ನಿರ್ಮಾಣ ಸಮಿತಿ ಗುರುಕಾರ್ಯರು ಭುವನೇಶ್ ಪಚ್ಚಿನಡ್ಕ ಪ್ರಧಾನ ಸಂಚಾಲಕರು ತಾರನಾಥ ಕೊಟ್ಟಾರಿ ಧರ್ಮದರ್ಶಿ ರಮೇಶ್ ಜಿ ಈಶ್ವರ ಬೆಳ್ಚಡ ಪಾಲ್ದೆ ತೊಂಡೇರು. ಪುತ್ತೂರು ತಾಲೂಕು ಆಫೀಸರು ದಾಖಲೆ ಪತ್ರದ ವಿಷಯಡು ಪೊಂಜುವರ್ತಿನ ಬಲಿ ಬರ್ಪೊಂದಿತ್ತಿನ ಸರ್ಕಾರಿ ಅಧಿಕಾರಿನ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಸಮಾಧಿಕ್ಕರು. ಈ ಬಗೆಟ್ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣದಲ್ಲಿಡು ಭಾರಿ ಸುದ್ದಿ ಆತಂಡು. ಪುತ್ತೂರು ತಾಲೂಕು ಆಫೀಸರು ದಾಖಲೆ ಪತ್ರದ ವಿಷಯಡು ಪೊಂಜುವರ್ತಿನ ಬಲಿ ಬರ್ಪೊಂದಿತ್ತಿನ ಸರ್ಕಾರಿ ಅಧಿಕಾರಿನ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಸಮಾಧಿಕ್ಕರು. ಈ ಬಗೆಟ್ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣದಲ್ಲಿಡು ಭಾರಿ ಸುದ್ದಿ ಆದಿತ್ತಿದೆ. ಶಾಸಕರಿನ ಕಾರ್ಯ ಸಾಮಾಜಿಕ ಜಾಲತಾಣದಲ್ಲಿಡು ಮೆಚ್ಚುಗೆಗೆ ಸಂದಿದೆ. ಪೊಂಜುವರ್ತಿ ಎಲ್ಲಿಯ ದಾಖಲೆ ಒಂಜಿಕ್ಕೆ ಪುತ್ತೂರದ ತಾಲೂಕು ಆಫೀಸಿಗೆ ಬೈದಿರು. ಅಂಡ ದಾಖಲೆ ಕೊರನ್ನ ಈ ಅಧಿಕಾರಿ ಕರೆನ ಒಂಜಿ ತಿಂಗಳೊಡ್ದು ಬಲಿ ಬರ್ಪಾದಿರಿಗೆ. ಈ ಬಗೆಟ್ ಪೊಂಜು ಶಾಸಕರು ಅಶೋಕ್ ಕುಮಾರ್ ರೈಕ್ ಮಾಹಿತಿ ಕೊಡ್ತೀರು. ಪೊಂಜಡ ಮಾತ ಸಂಗತಿ ಪಿಂದಿದ್ದು ಪೊಂಜಿನ ಒಟ್ಟಿಗೂ ಶಾಸಕರು ತಾಲೂಕು ಆಫೀಸಿಗೆ ಪೋತೀರು. ಪೊಂಜಿಗೆ ಅಗತ್ಯದ ದಾಖಲೆನ ಈ ಕ್ಷಣೊಟ್ಟಿಗೆ ಕೊರಡೊಂದು ಜಾಗ್ರತೆ ಪಣ್ಣಿನ ಶಾಸಕರು ಇಂಚಿನ ಮತ ಇಡೆಗೆ ಅಕೇರಿಯಾವಳು ಬಡವರಿಗೆ ಓವೇ ಕಾರಣಗಳ ಸಮಸ್ಯೆ ಆಯ್ರೆ ಬಲ್ಲಿ ನನ್ನ ಮಿತ್ತಿಗೆ ಇಂಚಿನ ದಾಲ ಆಂಡ ಮಣಿಪಂದೆ ಕುಲ್ಲುಜಿಂದ ಅಧಿಕಾರಿಗಳಿಗೆ ಖಡಕ್ ಜಾಗ್ರತೆ ಪಂತೇರು. ಅವ್ರು ರಜೆ ಅವರು ಈಗ ನಾಳೆ ಸೋಮವಾರ ನಾನು ಮೊನ್ನೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಸರ್ ನಾನು ಸೋಮವಾರ ಬಂದು ಆಯ್ತು. ಇಲ್ಲ ಸರ್ ನಾನು
ನಾನು ಎಲೆಕ್ಷನ್ ತಪ್ಪು ಮಾಡಿ ನಾನು ಕೇಳಿ ನಾನು ಜನಪ್ರತಿನಿಧಿ ಆಯ್ಕೆ ಸಮೀಕ್ಷೆ ಇತ್ತು ಅವ್ರು ಮತದಾನ ಮಾಡಿದ್ದಾರೆ ಇವೆಲ್ಲ ನನ್ನ ಬಂದು ಬಾಗಿಲು ಕಾಯ್ತಾರೆ ಬೆಳಿಗ್ಗೆ ಎದ್ದು ನಾನು 7 ಗಂಟೆಗೆ ಬಾಗಿಲು ಕಾಯ್ತು ಒಳ್ಳೆದು ಮಾಡೋದಕ್ಕೆ ನಾನು ನೆಕ್ಸ್ಟ್ ಬರುವಾಗ ನನ್ನ ವಾಯ್ಸ್ ಬೇರೆ ತಪ್ಪು ಮಾಡಿದ್ದೀನಿ. ನಾನು ಅವರಿಗೆ ಹೇಳಿದೆ, ಮೊನ್ನೆ ತಹಶೀಲ್ದಾರ್ ಹತ್ರ ಮಾತಾಡಿದ್ದೆ, ತಹಶೀಲ್ದಾರ್ ಹತ್ರ ನಾನು ತಪ್ಪು ಮಾಡಲಿಲ್ಲ. ಕಾನೂನು ಬೇಡ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ಸರ್. ಅರ್ಜಿಮೆಂಟ್ ಮಾಡಬೇಕು ಯಾಕಂದರೆ ಯಕ್ಷಗಾನ ಕಲಾರಂಗ ಉಡುಪಿದ ನಿಲೆಟ್ ಬೇತೆ ಬೇತೆ ಕಡೆಟ್ ತಾಳಮದ್ದಲಿ ಸಪ್ತಾಹ 2023 ಅಟಣೆ ಮಲ್ತಿದ್ದು ಐನಬುಕ್ಕ ಆಜನ ದಿನದ ಕೂಟ ಮಲ್ಪೆಕೊಳದ ಬಾಲಕರ ಶ್ರೀರಾಮ ಭಜನಾ ಮಂಡಳಿ ನಡೆತಂಡೆ. ಯಕ್ಷಗಾನ ಕಲಾರಂಗ ಉಡುಪಿದ ನಿಲೆಟ್ ಬೇತೆ ಬೇತೆ ಕಡೆಟ್ ತಾಳಮದ್ದಲಿ ಸಪ್ತಾಹ 2023 ನಡಪ ಹೊಂದಿತ್ತದೆ. ಗುರುವಾರ ಬುಕ್ಕ ಶುಕ್ರವಾರ 2ನೇ ದಿನ ಮಲ್ಪೆಕೊಳದ ಬಾಲಕರ ಶ್ರೀರಾಮ ಭಜನಾ ಮಂಡಳಿ ನಡೆತುಂಡು. ಕರ್ನಾಟಕ ಬ್ಯಾಂಕ್ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆ ಬೆಂಗಳೂರದ ಪ್ರಾಯೋಜನೆಯಡಿ ನಡಪುನ ಈ ಕೂಟದ 2 ದಿನದ ಕಾರ್ಯಕ್ರಮವನ್ನು ಬಾಲಕರ ಶ್ರೀರಾಮ ಭಜನಾ ಮಂಡಳಿದ ದುಂಬುದ ಗುರುಕಾರ್ಯರು ಸದಾನಂದ ಸಾಲಿಯನ್ ಉದಿಪನ ಮಲ್ತೇರು. ಮಂಡಳಿದ ಮರ್ಯಾದಿ ಗುರುಕಾರ್ಯರು ಕೃಷ್ಣಪ್ಪ ಶ್ರೀಯನ್, ಗುರುಕಾರ್ಯರು ಲಕ್ಷ್ಮಣ ವಿ ಕರ್ಕೇರ, ದುಂಬುದ ಗುರುಕಾರ್ಯರು ಕರುಣಾಕರ ಸಾಲಿಯನ್, ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಗಂಗಾಧರ್ ರಾವ್, ಕಾರ್ಯಂತಿರು ಮುರಳೀಧರ್ ಕಡೆಕಾರ್, ಒತ್ತು ಗುರುಕಾರ್ಯರು ಎಸ್ ವಿ ಭಟ್, ಕೂಟದ ಸಂಘಟಕರು ಎಂಎಲ್ ಸಾಮಗ, ಯಕ್ಷಗಾನ ಕಲಾರಂಗದ ನಾರಾಯಣ ಹೆಗಡೆ, ಶೃಂಗೇಶ್ವರ ಈ ಪುರ್ತುಡಿತೇರು. ರವಿಚಂದ್ರ ಕನ್ನಡಿಕಟ್ಟೆ, ಭಾಗವತ್ ಕೇಡು ಕರ್ಣಾರ್ಜುನ ಕಾಳಗ ತಾಳಮದ್ದಲಿ ಕೂಟ ಮೂಡ್ದು ಬರ್ತದೆ. ನನ್ನ ಬಿಲ್ಗಾರಿಕೆಯಲ್ಲಿ ಅತಿಶಯತೆಯನ್ನು ಗುರುತಿಸಿದೆ. ಅತಿಶಯ ಅಂದ್ರೆ ಸ್ವಲ್ಪ ಹೆಚ್ಚು ಅಂತಲೇ ಕಾಣ್ತದೆ, ನಿರೀಕ್ಷಿಸಿದ್ದಕ್ಕಿಂತ ಹಾಗಂತ ಕೆಲವೊಮ್ಮೆ ಅಲಂಕಾರ ಅಂತಲೂ ಅದನ್ನು ಹೇಳ್ತಾರೆ. ದೋಷವನ್ನು ನೀ ಕಂಡು ಅದನ್ನು ಹನನ ಮಾಡುವುದಕ್ಕೆ ನೀ ಹೊರಟ್ರೆ ಮುಂದೆ ಕರ್ಣನೆಂಬ ಧೂರ್ತ ನಿಂದಿರ್ಪ ತಾನಿದಕೋ ನಿನಗೆ ಧೂರ್ತನಾದ ಕರ್ಣ ಮುಂದೆ ನಿಂದಿರ್ಪ ಕುಂದಿಧನುವ ನೀನು ಇಳಿಸಿಕೊಂಡಿರ್ಬೋದು. ಯಾಕೆ ಅಂತಲೇ ಗೊತ್ತಾ, ನಿಜ ಹೇಳೋ ನೀವು ಏನು ಮಾತನ್ನು ಇಷ್ಟರವರೆಗೆ ಮುಕ್ತವಾಗಿ ಆಡ್ಲಿಲ್ಲ. ನಿಮ್ಮ ಮಾತನ್ನು ಕೇಳಬೇಕೆನ್ನುವಂತಹ ಒಂದು ಕುತೂಹಲ ನನಗುಂಟು ಮತ್ತು ಅದರಿಂದ ಪ್ರಚೋದಿತನಾಗಬೇಕು ಅಂತ ಉಂಟು. ಮತ್ತೆ ಕೆಲವೊಮ್ಮೆ ಮಾತೇ ಸಾಕಾಗ್ತದೆ, ಬಾಣ ಬೇಡ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆ ಮುಗಿದೆ. ನನ್ನ ಲಾತ ಸುದ್ದಿ ಬಕ್ಕ ಮನರಂಜನೆಗೆ ತಗೊಂಡಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ವೆ.